ಸಲ ಯಾರನ್ನೂ ಏನೂ ಕೇಳೋಕ್ಕೆ ಹೋಗ್ಬೇಡಿ. ಅವ್ರ ಇಚ್ಛೆಂಗೆ ಕೊಟ್ಟಾಗ ಅದು ಜಾಸ್ತಿ ಇರುತ್ತೆ. ಒಣ್ಣಮೆ ಪುರಿಗಿಲೆ ಉಲಗತಿಲೆ ಕಣ್ಣಾಲೆ ಪಾರ್ತದುಂ ಕಾತಾಲೆ ಕೇಳ್ಬೋದು ಅಂತ ಆ ಹಾಡು ಇತ್ತಲ್ಲ. ಅಮಿತಾಬ್ ಬಚ್ಚನ್ ಅಂತ, ಅಮಿತಾಬ್ ಬಚ್ಚನ್ನು ಬಂದು ಅಣ್ಣವರಿಗೆ ಕಾಲಿಗೆ ನಮಸ್ಕಾರ ಮಾಡ್ತಾರೆ ಅಂದರೆ ನಮಗೆ ಮೈಯೆಲ್ಲ ಜುಮ್ಮನ್ನೋದು. ಆಸ್ಕೆಲತಾ ಜೊತೆ ಮಾಡಿಲ್ಲ, ಆಸ್ಕೆಲತಾ ಅಲ್ಲಪ್ಪ, ಆಶಾಲತಾ. ಕಾರು ಹೋಗ್ತಾ ಇರ್ಬೇಕಾದ್ರೆ ಟೈರ್ ಪಂಚರ್ ಆದರೆ ಇನ್ನೊಂದು ಸ್ಟೆಪ್ನೇ ಹಾಕ್ತಾರಲ್ಲ, ಆ ಥರ ನಂದು ಪಾತ್ರಗಳು. ಹೇ ಇದಿಲ್ವಾ? ನಮ್ಮ ಗೌರಿಶಂಕರ್ ಸಂಗೀತಂ ಶ್ರೀನಿವಾಸ ಇದಲ್ಲ, ಅವರಿಂದ ನನಗೆ ಸಿಕ್ಕಿದ್ದು. ಕೃಷ್ಣ ಒಂದು ಚಿಕ್ಕ ಪಾತ್ರ ಇದೆ, ಬೇಜಾರ ಮಾಡ್ಕೋಬೇಡ, ಮಾಡ್ತೀಯ ಅಲ್ವಾ ಸರ್? ಹೇಳೋದು ಮಾಡ್ತೀನಿ ಸರ್ ಅಂತ. ನನಗೆ ಅದು ಮಾಡಿದಾಗ ನನಗೆ ಜೋಬಿಗೆ ದುಡ್ಡಿಟ್ಟರು. ನಾನು ಅದನ್ನು ಜಾಗ್ರತೆ ಆಗಿ ಬಂದು ಮನೇಲಿ ಬಂದು ನೋಡಿದೆ. ಅಯ್ಯೋ ಏನು ಇಷ್ಟೊಂದು ದುಡ್ಡು ಇಟ್ಟಿದ್ದಾರಲ್ಲ ಅಂತ. ಎಲ್ಲ 100 ರೂಪಾಯಿ ನೋಟ್ಗಳು, ಒಂದು 15-20 ನೋಟಿತ್ತು. ಆಗ ಅದಕ್ಕೆ ಕೆಲವು ಸಲ ಯಾರನ್ನೂ ಏನೂ ಕೇಳೋಕ್ಕೆ ಹೋಗ್ಬೇಡಿ. ಅವ್ರ ಇಚ್ಛೆಂಗೆ ಕೊಟ್ಟಾಗ ಅದು ಜಾಸ್ತಿ ಇರುತ್ತೆ. ನಾವು ಕೇಳಿದ್ವಿ, ಅಯ್ಯೋ ಏನೋ ಒಂದು ಅರ್ಧ ಗಂಟೆ ಇದೆ, ಏನು ಕೊಡ್ತೇವೆ, ಒಂದು 500 ಕೊಡಿ ಅಂತ ಕೇಳ್ತಿದ್ದು. ಅವ್ರು ಕೇಳಲೂ ಇಲ್ಲ, ನಾವು ಹೇಳಲೂ ಇಲ್ಲ. ಅವ್ರು ಕೊಟ್ಟ ಮೇಲೆ ನಾನು ತೆಗೆದು ನೋಡಿದಾಗ ನನಗೆ ಆನಂದ ಆಯಿತು. ಇನ್ನೇನು ಆನಂದ ಬೇಕಾಗಿದೆ, ಸವಿಯೂಟವ ನೀಡುವೆ, ಉಲ್ಲಾಸ ಬೇಕಾಗಿದೆ, ಅಷ್ಟೇ ಇದೆ. ಏನು ಎತ್ಕೊಂಡೋಗೋಕ್ಕಲ್ಲ. ಇದೆಲ್ಲ ನಂದೇ ಸರ್, ಯಾವುದೂ ನಂದಲ್ಲ. ಪ್ರತಿ ಒಬ್ಬ ಮನುಷ್ಯನು ಒಂದಿನ ಹುಟ್ಟು ಸಾವು ಅನ್ನೋದು ಇದ್ದೇ ಇದೆ. ಆದರೆ ಇದ್ದೋಗೋದಿದಲ್ಲ, ಅದು ಭಾಳ ಭಯಂಕರವಾದ ಜಾಗ. ಎಷ್ಟು ಜನ ಹೊಗಳ್ತಾರೆ, ಹೊಗಳ್ಸ್ಕೋಬೇಕು, ಎಷ್ಟು ಜನ ಉಗಿತಾರೆ, ಉಗಿಸ್ಕೋಬೇಕು, ಎಷ್ಟು ಜನ ಬೈತಾರೆ, ಬೈಸ್ಕೋಬೇಕು, ಎಷ್ಟು ಜನ ಹೊಗಳ್ತಾರೆ, ಹೊಗಳ್ಸ್ಕೋಬೇಕು. ಇವೆಲ್ಲ ಸಹಜ. ನಾವು ನಡ್ಕೊಂಡು ಹೋಗೋದು ನಮ್ಮ ಕೈಲಿದೆ. ತಮಿಳು ಮಾತಾಡಿದ್ದೆ, ತಿಳ್ಕೊಂಡಿದ್ದೆ. என்னங்க சௌக்கியமா, எப்படி இருக்கீங்க, வாங்க சாப்பிடுங்க ಎಲ್ಲ. ಅದು ಆ ಬಹುವಚನದಲ್ಲಿ ಮಾತಾಡಿ ಆ ಮಾತುಗಳು ಕೇಳೋಕ್ಕೆ ಒಂದು ಅಂದ. ಆ ಭಾಷೆ ಬರದೇ ಇದ್ರೂ ಅದನ್ನು ಹೊಂದ್ಕೊಂಡು ಮಾತಾಡ್ಕೊಂಡು ಹೋಗ್ತಿದ್ವಲ್ಲ, ಅದೇ ನಮಗೆ ಖುಷಿ. ಒಣ್ಣಮೆ ಪುರಿಗಿಲೆ ಉಲಗತಿಲೆ ಕಣ್ಣಾಲೆ ಪಾರ್ತದುಂ ಕಾತಾಲೆ ಕೇಳ್ಬೋದು ಅಂತ ಆ ಹಾಡು ಇತ್ತಲ್ಲ. ಇವು ಕೇಳ್ತಾ ಇದ್ದವು. ಯಾವುದೊಂದು ಸಲ ಈ ತಮಿಳು ಶಿವಾಜಿ ಗಣೇಶನ ಸಿನಿಮಾ ನೋಡಿದಾಗ ಅದು ತುಂಬ ಸಿನಿಮಾ, ಎಂಗವೂರು ರಾಜ ಅಂತ, ಊಟಿವರೆವರೆಗೂ, ಇವೆಲ್ಲ ಒಂದು ಪಕ್ಕ. ನಮ್ಮ ಯಜಮಾನರು ಶಿವಾಜಿ ಗಣೇಶನು ಭಾಳ ಕ್ಲೋಸ್ ಆಗಿದ್ದರು. ಹಾಗೆ MGR ಸಾರ್ ಕೂಡ ಕ್ಲೋಸ್ ಆಗಿದ್ದರು. NT ರಾಮರಾವ್, ನಾಗೇಶ್ವರರಾವ್, ಇವನ್ನೆಲ್ಲ ನಮ್ಮ ಯಜಮಾನರ ನೇತೃತ್ವದಲ್ಲಿ ನಾವು ನೋಡಿದ್ದು. ಎಲ್ಲಿ ಸರ್ ನೋಡೋಕ್ಕಾಯ್ತಿತ್ತು? ಅಮಿತಾಬ್ ಬಚ್ಚನ್ನು, ಅಮಿತಾಬ್ ಬಚ್ಚನು ಅಂತ. ಅಮಿತಾಬ್ ಬಚ್ಚನ್ನು ಬಂದು ಅಣ್ಣವರಿಗೆ ಕಾಲಿಗೆ ನಮಸ್ಕಾರ ಮಾಡ್ತಾರೆ ಅಂದರೆ ನಮಗೆ ಮೈಯೆಲ್ಲ ಜುಮ್ಮನ್ನೋದು. ಈಗಲೂ ಕೂಡ ಅಷ್ಟು ಹೈಟು. ನಮ್ಮ ಯಜಮಾನರಿಗೆ ಯಾವುದು ಭಕ್ತ ಪ್ರಹ್ಲಾದ ಸಮಯದಲ್ಲಿ ಅವರಿಗೆ ಗಾರ್ಲ್ಯಾಂಡ್ ಆಗಿ ಬಹುತ್ ಅಚ್ಚಾ ಹೈ ತುಮಾರಾ ಮೀಸಾ, ಆಹಾ ಕ್ಯಾ, ಗಾಡ್ ಬ್ಲೆಸ್ ಯು. ನಾವು ಇವೆಲ್ಲ ನೋಡ್ಕೊಂಡು ಎಷ್ಟು ಚೆನ್ನಾಗಿ ಒಬ್ಬ ಮನುಷ್ಯ ಬೆಳಿಬೇಕಾದ್ರೆ ಎಷ್ಟು ಕಷ್ಟ, ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಂಥ ಮಹಾನುಭಾವ. ಹಾಗಾಗಿ ಇವೆಲ್ಲ ನೋಡಿದ್ವಲ್ಲ, ನಮಗೆ ಅದೇ ಒಂದು ಸಂತೋಷ.
ಇವತ್ತು ನಮಗೆ ಹೋಟೆಲ್ ಕಾರ್ಮಿಕರು, ಆಟೋ ಚಾಲಕರು, ಮಾಲಕರು, ಬಸ್ ಕಂಡಕ್ಟ್ರು, ಡ್ರೈವರು, ಇವ್ರುಗಳು ಈ ರೈಲ್ವೆ ಸ್ಟೇಷನಲ್ಲಿ ಪೇಪರ್ 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 ಅಂತ ಮಾಡ್ತಾರಲ್ಲ ಅವ್ರು ಪೇಪರ್. ಸರ್ ನಿಮ್ಮ ಮನೆ ಸಿನಿಮಾದಲ್ಲಿ ಮಾಡಿದ್ರಿ ನೀವಲ್ವಾ ಸರ್? ಬೇಜಾರು ಮಾಡ್ಕೊಬೇಡಿ, ನಿಮ್ಮ ಹೆಸರೇನು? ಹೊನ್ನೊಳ್ಳಿ ಕೃಷ್ಣ. ಹಾಂ ಹೊನ್ನೊಳ್ಳಿ, ಏ ಅಂತ ಇದು ಕೂಕ್ಕೊಬೇಡ ಅಂದರೆ ನಮ್ಮನ್ನು ಗುರುತಿಸಿ ಮಾತಾಡ್ಸೋದ್ರಲ್ಲ. ನಮಗೆ ನಮ್ಮ ಎಸ್ ನಾರಾಯಣ ಅವ್ರದ್ದು ಪಾರ್ವತಿ ಸೀರಿಯಲಲ್ಲಿ ನನಗೆ ಭಾಳ, ಮುಸ್ಲಿಂ ಬಾದವ್ರು ನಜೀರ್ಬಾದಲ್ಲಿ, ನಿಮ್ಮದು ಪಾರ್ವತಿಗೆ ಮಾಡಿಲ್ಲ? ಪಾರ್ವತಿಗೆ ಮಾಡಿಲ್ಲ ಅಲ್ಲಪ್ಪ, ಪಾರ್ವತಿ ಸೀರಿಯಲಲ್ಲಿ ಮಾಡಿದ್ದೀನಿ. ಕೊಂಡ್ರೆ ಇದು ಹಾಸಿಗೆ ಲತಾ ಜೊತೆ ಮಾಡಿಲ್ಲ? ಹಾಸಿಗೆ ಲತಾ ಅಲ್ಲಪ್ಪ, ಆಶಾಲತಾ ಅವ್ರ ಜೊತೆ ಮಾಡಿದ್ದೀನಿ. ಅಂದರೆ ನಮಗೆ ಅವರು ಮುಸ್ಲಿಂ ಬಾಂಧವರು ಕೂಡ ಇದು ನೋಡ್ತಾ ಇದ್ದಾರಲ್ಲ ಅಂತ ಖುಷಿಯಾಗಿದ್ದು ನಮಗೆ. ನಜರ್ಬಾದ್ ಕಡೆಯಿಂದ ಬರ್ತಾ ಇರ್ಬೇಕಾದ್ರೆ, ಅಣ್ಣ ಆಯಿತು ಅಣ್ಣ ನಿಮ್ಮದು ಬಿರಿಯಾನಿಗೆ ತಿಂತೀರಾ? ಇಲ್ಲಪ್ಪ ನಾವೇನು ತಿನ್ನಲ್ಲ, ನಮಗೇನು ಬೇಡ ಸಾಕು ಅಂತ ಹೇಳ್ತಾಯಿದ್ರು. ಅಂದರೆ ಯಾತಕ್ಕೆ ಈ ವಿಷಯ ಹೇಳಿದೆ ಅಂದರೆ, ನಾವು ಕಲಾವಿದರು ಹೆಣ್ಣು ಗಂಡು ಎರಡೇ ಜಾತಿ. ನಾವೇನು ರಾಜಕೀಯದರ, ನಾವು ಚುನಾವಣೆಗೆ ನಿಂತು ಗೆಲ್ದು ಬರಬೇಕು. ಈ ಕಡೆ ಕುರುಬರು, ಈ ಕಡೆ ಗೌಡ್ರು, ಈ ಕಡೆ ಬ್ರಾಹ್ಮಣರು ಅಂತ. ಇದು ಈ ಪೊಲೀಸ್ ಸ್ಟೇಷನ್ಗೆ ಅವ್ರಿಗೆ ಸರಿ. ನಮ್ಮ ಕಲಾವಿದರಿಗೆ ನಾವೆಲ್ಲ ಒಂದೇ ನಾಡಿನ ಮಕ್ಕಳು, ನಾವು ಸೋದರರಂತೆ ನಾವೆಲ್ಲ. ಇಲ್ಲ, ನಾನು ಸಹ ನಿರ್ದೇಶಕನಾಗಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಈ ಎಷ್ಟೋ ಸಲ ಈ ಕಾರು ಹೋಗ್ತಾ ಇರ್ಬೇಕಾದ್ರೆ ಟೈರ್ ಪಂಚರ್ ಆದರೆ ಇನ್ನೊಂದು ಸ್ಟೆಪ್ನೇ ಹಾಕ್ತಾರಲ್ಲ, ಆ ಥರ ನಂದು ಪಾತ್ರಗಳು. ಬೇರೆಯವ್ರು ಮಾಡಬೇಕಾಗಿದ್ದ ಪಾತ್ರ ಇಲ್ಲ, ಅವರು ಬರದೇ ಇದ್ದಾಗ ನನಗೆ ಸಿಕ್ಕಿದೆ. ನಾನು ಒಂಥರ ಸ್ಟೆಪ್ನೇ ಇದ್ದಾಗೆ. ಏನು ಯಾತಕ್ಕೆ ಈ ವಿಷಯನ ಹೇಳಿದೆ ಅಂದರೆ, ಇಲ್ಲ ಒಂದು ಪಾಸಿಂಗಲ್ಲಿ ಒಬ್ರು ಯಾರು ಹೋಗ್ಬೇಕಲ್ಲ ಅಂತ, ಸಂಪತ್ತಿಗೆ ಸವಾಲು ಚಿತ್ರ, ಅದರಲ್ಲಿ ಒಂದು ಇಮಿಡಿಯೇಟಾಗಿ ಅಲ್ಲೊಂದು ಪಂಚೆ ಕಟ್ಕೊಂಡು ಒಂದು ಜುಬ್ಬ ಹಾಕ್ಕೊಂಡು ಹೇ ಇದಿಲ್ವಾ ಅಂತ ಬಂದೆ. ಪಾಸಿಂಗ್ ಶಾಟ್ ಅಷ್ಟೇ ಇದ್ದಿದ್ದು. ಆಮೇಲೆ ಇನ್ನೊಂದು 2 ಶಾಟು ಕೃಷ್ಣಂದು ತೆಗೆಯೋಣ ಸರ್, ಸಾಕು ಸರ್, ಏನು ಸುಮ್ಮನೆ ಇದ್ದಕ್ಕಿದ್ದಾಗೆ ಇದು ಮಾಡ್ಕೊಂಡಿದ್ದೆ. ಇಲ್ಲ ನೀವು ಹಾಗೆ ಬನ್ನಿ, ನೀವು ಏನೂ ಇಲ್ಲ ಅಂದರೆ ಇಷ್ಟುದ್ದ ಇದ್ದಿದ್ದು ಇಷ್ಟುದ್ದ ಆಯಿತು, 1 ಇಂಚ್ ಇದ್ದಿದ್ದು 3 ಇಂಚ್ ಇತ್ತು. ನಾನು ಯಾತಕ್ಕೆ ಈ ವಿಷಯನ ಹೇಳಿದೆ ಅಂತಂದರೆ, ಎಲ್ಲೋ ಒಂದು ಕಡೆ ಚಿಕ್ಕದು ಅಂತ ಇದು ಮಾಡಿದಾಗಲೇ ಅದು ದೊಡ್ಡದಾಗೋದು. ಅಣ್ಣವ್ರನ್ನ ಅಮಿತಾಬ್ ಬಚ್ಚನ್ ಒಂದು ಸಣ್ಣ ಪಾತ್ರ ಮಾಡಿಸ್ಬೇಕು ಅಂತ ಇದ್ರಂತೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.